ತುಳು ಚಿತ್ರರಂಗದಲ್ಲಿ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸಿದ ಗಿರಿಗಿಟ್ ಸಿನಿಮಾಕ್ಕೆ ಈಗ ಕಂಟಕ ಎದುರಾಗಿದೆ. ಸಿನಿಮಾದ ದೃಶ್ಯವೊಂದರ ವಿರುದ್ಧ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದ ಮಂಗಳೂರು ವಕೀಲರ ಸಂಘದ ಪರ ಮಂಗಳೂರು ಜಿಲ್ಲಾ ನ್ಯಾಯಾಲಯ ತೀರ್ಪಿತ್ತಿದೆ. ಚಿತ್ರದಲ್ಲಿ ವಕೀಲ ಸಮುದಾಯಕ್ಕೆ ಅವಮಾನ ಮಾಡುವಂತಹ ದೃಶ್ಯವಿರುವುದಾಗಿ ವಕೀಲರ ಸಂಘ ಕೋರ್ಟ್ ಮೆಟ್ಟಿಲೇರಿತು. ಇದೀಗ ಜಿಲ್ಲಾ ನ್ಯಾಯಾಲಯ ತಡೆಯಾಜ್ಞೆ ಆದೇಶವಿತ್ತಿದೆ. ಆಗಸ್ಟ್ 23ರಂದು ಬಿಡುಗಡೆಯಾಗಿದ್ದ ರೂಪೇಶ್ ಶೆಟ್ಟಿ ನಿರ್ದೇಶನ ಹಾಗೂ ನಾಯಕತ್ವದ ಗಿರಿಗಿಟ್ ಸಿನಿಮಾ ಈಗಾಗಲೇ ಕರಾವಳಿಯಲ್ಲಿ ಹೊಸ ಅಲೆಯನ್ನ ಸೃಷ್ಟಿಸಿದೆ. ಬೆಂಗಳೂರು, ಗಲ್ಫ್ ರಾಷ್ಟ್ರಗಳಲ್ಲೂ ಈ ಸಿನಿಮಾ ಪ್ರದರ್ಶನವಾಗ್ತಾ ಇದ್ದು ಪ್ರೇಕ್ಷಕರನ್ನ ಕಳೆದ 20 ದಿನಗಳಿಂದಲೂ ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಸಿನಿಮಾದಲ್ಲಿ ಹಾಸ್ಯ ನಟರಾದ ಅರವಿಂದ ಬೋಳಾರ್, ಭೋಜರಾಜ್ ವಾಮಂಜೂರು, ನವೀನ್ ಡಿ ಪಾಟೀಲ್, ಉಮೇಶ್ ಮಿಜಾರ್ ಮೊದಲಾದ ಪ್ರಬುದ್ಧ ಕಲಾವಿದರು ನಟಿಸಿದ್ದಾರೆ. ಆದ್ರೆ ಇದೀಗ ಕೋರ್ಟ್ ತಡೆಯಾಜ್ಞೆ ವಿಧಿಸಿದ್ದು ಚಿತ್ರತಂಡಕ್ಕೆ ಸ್ವಲ್ಪ ಮಟ್ಟಿನ ಹಿನ್ನಡೆಯಾದಂತಾಗಿದೆ. ಒಂಜಿ 5 ನಿಮಿಷ ಕಾಪುಲೆ ಎಲ್ಲ ಲಾಯರ್ ಬರ್ರಂಡು. Your Honor, according to IPS section. IPS IAS. IPL ಅವಳ ತದುಪು IPL. ಈ ಬಗ್ಗೆ ಮಾತಾಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವಕೀಲರಾದಂತಹ ಸುಕೇಶ್ ಕುಮಾರ್ ಅವರೇ, ನಮಸ್ಕಾರ. ನಮಸ್ಕಾರ. ಓಕೆ, ಇದೀಗ ಬಂದಂತಹ ಒಂದು ಮಾಹಿತಿ ಪ್ರಕಾರ ಗಿರಿಗಿಟ್ ಚಿತ್ರಕ್ಕೆ ಒಂದು ತಡೆಯಾಜ್ಞೆ ಬಿದ್ದಿದೆ. ಅಂದ್ರೆ ಇದರಲ್ಲಿ ಏನೋ ಒಂದು ವಕೀಲರಿಗೆ ಅವಮಾನ ಮಾಡಿದೆ ಅನ್ನುವಂತಹ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಯಾವ ರೀತಿಯಲ್ಲಿ ಒಂದು ಕೋರ್ಟ್ ಅಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತ, ಯಾವ ಆಧಾರದ ಮೇಲೆ ಚರ್ಚೆ ಆಗ್ತಾ ಇದೆ ಅಂತ? ಈಗಾಗಲೇ ಮಂಗಳೂರು ವಕೀಲರ ಸಂಘದ ನೇತೃತ್ವದಲ್ಲಿ ಒಂದು ವಾದವನ್ನು ಮಂಡಿಸಲಾಗಿತ್ತು. ನಿನ್ನೆ ಅಷ್ಟೇ ಪಿಟಿಷನ್ ಹಾಕಲಾಗಿತ್ತು. ಮಂಗಳೂರಿನಲ್ಲಿರುವಂತಹ ಸಿವಿಲ್ ಜೂನಿಯರ್ ಡಿವಿಷನ್ ಸಿವಿಲ್ ಜಡ್ಜ್ ಅವರ ಉಪಸ್ಥಿತಿಯಲ್ಲಿ ನ್ಯಾಯಮೂರ್ತಿಗಳಾದ ಹರೀಶ್ ಕುಮಾರ್ ಅವರ ಸಮ್ಮುಖದಲ್ಲಿ ಒಂದು ಅರ್ಜಿಯನ್ನು ಹಾಕಲಾಗಿತ್ತು. ಮಂಗಳೂರು ವಕೀಲರ ಸಂಘದ ಕಾರ್ಯದರ್ಶಿ HV ರಾಘವೇಂದ್ರ ಅವರ ಒಂದು ವಕಾಲತನ ಆಧಾರದಲ್ಲಿ ಹಿರಿಯ ವಕೀಲ ಶ್ರೀ MP ಶೆಣೈ ಅವರು ಒಂದು ವಾದ ಮಂಡಿಸಿದ್ರು. ಇವತ್ತು ಬೆಳಿಗ್ಗೆ ಚರ್ಚೆಗೆ ಅದನ್ನು ದಾಖಲಿಸಲಾಗಿತ್ತು. ಚರ್ಚೆಗೆ ಆಹ್ವಾನಿಸಿದ ನ್ಯಾಯವಾದಿ MP ಶೆಣೈ ಅವರು ತಮ್ಮ ವಾದವನ್ನು ಮಂಡಿಸಿದರು. ಈ ಚಿತ್ರದಲ್ಲಿ ಮುಖ್ಯವಾಗಿ ವಕೀಲರ ಅನ್ನು ಕಡೆಗಣನೆ ಮಾಡಲಾಗಿದೆ ಮತ್ತು ನ್ಯಾಯಾಂಗದ ನಿಂದನೆಯನ್ನು ಕೂಡ ಮಾಡಲಾಗಿದೆ. ವಿವಿಧ ಕೇಸುಗಳನ್ನು ಹೇಳುವುದು ಮತ್ತೆ ಆ ಪಾತ್ರವನ್ನು, ಆ ಸನ್ನಿವೇಶನವನ್ನು ಒಂದು ಹಾಸ್ಯಾಸ್ಪದವಾಗಿ ಮತ್ತು ವಕೀಲರ ಮೇಲೆ ದೌರ್ಜನ್ಯ ಅಂದ್ರೆ ಬೇರೆ ಜನಗಳು ಬಂದು ಹೊಡಿತಾರೆ ಅಂದ್ರೆ ವಕೀಲರ ಸ್ಥಿತಿಯನ್ನು ತೀರಾ ಅವಹೇಳನವನ್ನಾಗಿ ಮಾಡಲಾಗಿದೆ. ಹಾಸ್ಯ ಮಾಡುವುದು ಸರಿ, ಆದ್ರೆ ಅಪಹಾಸ್ಯ ಮಾಡುವುದು ಸರಿಯಲ್ಲ. ಇದು ವಕೀಲರ ಸಮುದಾಯವನ್ನು ಒಂದು ಅದರ ಭಾವನೆಗೆ ಧಕ್ಕೆ ತಂದಿದೆ. ನಿಜವಾಗಿಯೂ ವಕೀಲರ ಸಂಘದ ವಕೀಲರು ಇದರ ಬಗ್ಗೆ ತುಂಬಾ ಕಳವಳಕಾರಿ. ಅಂದ್ರೆ ಈ ರೀತಿ ಮುಂದಿನ ದಿನಗಳಲ್ಲಿ ಈ ರೀತಿ ನಡೆಯಬಾರದು. ಮತ್ತೆ ಈ ಚಿತ್ರದ ಬಗ್ಗೆ ತೀರಾ ಆಕ್ಷೇಪವನ್ನು ವಕೀಲರ ಸಂಘದ ನೇತೃತ್ವದಲ್ಲಿ ಕೆಲ ವಕೀಲರು ವಾದ ಮಂಡನೆ ಮಾಡಿದ್ರು. ಇದನ್ನು ಆಲಿಸಿದ ನ್ಯಾಯಪೀಠ ಈ ಒಂದು ಚಿತ್ರಕ್ಕೆ ತಕ್ಷಣಕ್ಕೆ ತಡೆಯಾಜ್ಞೆ ನೀಡಿದೆ ಮತ್ತು ಇದು ತಡೆಯಾಜ್ಞೆ ತಕ್ಷಣದಿಂದಲೇ ಜಾರಿಯಾಗಲಿದೆ. ಶ್ರೀ MP ಶೆಣೈ ಅವರು ಸಮರ್ಥವಾಗಿ ಈ ಒಂದು ವಾದವನ್ನು ಮಂಡಿಸಿದ್ರು. ಓಕೆ, ಅಂದ್ರೆ ಒಂದು ಚಿತ್ರ ಅಂತಂದ್ರೆ ಅದು ಕನ್ನಡ ಆಗ್ಲಿ, ತುಳು ಆಗಿರ್ಲಿ, ಯಾವುದು ಆಗಿರ್ಲಿ, ಅದ್ರಲ್ಲಿ ಒಂದು ಹಾಸ್ಯ ಇರಬಹುದು, ಮನೋರಂಜನೆ ಅಂತ ಆ ಚಿತ್ರದಲ್ಲಿ ಇದ್ದೇ ಇರುತ್ತೆ. ಅಂತದ್ರಲ್ಲಿ ಈ ಚಿತ್ರದಲ್ಲಿ ಕೂಡ ಒಂದು ಹಾಸ್ಯ ಇರುವಂತದ್ದು. ಓಕೆ, ಈ ಒಂದು ಮನೋರಂಜನೆಗೆ ಈಗ ಕೋರ್ಟ್ ಬ್ರೇಕ್ ಹಾಕಬಹುದಾ, ಕಂಪ್ಲೀಟ್ ಆಗಿ ಬ್ರೇಕ್ ಹಾಕಬಹುದಾ ಅಂತ ಸರ್? ಇದನ್ನು ಈಗಲೇ ಹೇಳಲಿಕ್ಕೆ ಆಗಲ್ಲ. ಇದು ನ್ಯಾಯಮೂರ್ತಿಗಳ ವಿವೇಚನೆಗೆ ಬಿಟ್ಟದ್ದು. ಆದ್ರೆ ಇಲ್ಲಿ ಪ್ರಶ್ನೆ ಇರುವುದು ಹಾಸ್ಯಕ್ಕೂ ಹಾಸ್ಯಾಸ್ಪದ ಸನ್ನಿವೇಶಕ್ಕಿರುವ ವ್ಯತ್ಯಾಸ ಅಷ್ಟೇ. ಹಾಸ್ಯ ಹೌದು, ಖಂಡಿತವಾಗಿ ಇದನ್ನು ಒಂದು ಸಾಮಾನ್ಯ ಹಾಸ್ಯವನ್ನಾಗಿ ಸ್ವೀಕರಿಸಬಹುದು ಅಂತ ಹೇಳಿ. ಆದ್ರೆ ಇದು ವಕೀಲರ ಸಮುದಾಯದ ಒಂದು ಭಾವನೆ ಇರ್ತದೆ. ಹೇಗೆ ಧಾರ್ಮಿಕ ಭಾವನೆ ತುಂಬಾ ನಾವು ಹೆಚ್ಚು ಬೆಲೆ ಕೊಡ್ತೇವೆ, ಅದೇ ರೀತಿ ಒಂದು ಸಮುದಾಯದ ಒಂದು ವ್ಯಕ್ತಿಯ ಘನತೆ ಮುಖ್ಯವಾಗಿರ್ತದೆ. ಮತ್ತೆ ನ್ಯಾಯಾಂಗ ನಿಂದನೆ ಕೂಡ ಇಲ್ಲಿ ಇದೆ ಅನ್ನೋದು ಮೇಲ್ನೋಟಕ್ಕೆ ನಮ್ಗೆ ಕಂಡು ಬರ್ತದೆ. ಹಾಗಾಗಿ ಈ ಒಂದು ದಾವೆಯನ್ನು ಹೂಡಲಾಗಿದೆ ಮತ್ತು ಇದು ಯಾವುದೇ ಚಿತ್ರತಂಡದ ವಿರುದ್ಧ ಅಥವಾ ಯಾವುದೇ ಚಿತ್ರದ ವಿರುದ್ಧ ನಮ್ಗೆ ಯಾವುದೇ ಬೇಜಾರಿಲ್ಲ. ಆದ್ರೆ ಇಲ್ಲಿ ಸಮುದಾಯ ಮತ್ತು ಇಲ್ಲಿ ವಕೀಲರ ಸಮುದಾಯ ಅಂತ ಒಂದಿದೆ. ಸೊ ಅದರ ಮತ್ತೆ ನ್ಯಾಯಾಂಗ ನಿಂದನೆ ಇದು ಪ್ರಮುಖ ವಿಷಯ ಆಗಿರ್ತದೆ. ಹಾಗಾಗಿ ಅದನ್ನು ಇಟ್ಟುಕೊಂಡು ಈ ದಾವೆಯನ್ನು ಹೂಡಲಾಗಿದೆ. ಮತ್ತೆ ಚಿತ್ರತಂಡದ ಮತ್ತೆ ಚಿತ್ರೋದ್ಯಮದ ಬಗ್ಗೆ ನಮ್ಗೆ ಯಾವುದೇ ರೀತಿಯ ಇದು ಏನು ಕ್ಲೀಶೆ ಆಗ್ಲಿ ದ್ವೇಷ ಆಗ್ಲಿ ಯಾವ್ದು ಇಲ್ಲ. ಸಹಜವಾಗಿ ತುಳು ಚಿತ್ರರಂಗ ಮುಂದುವರಿಬೇಕು, ಬೆಳವಣಿಗೆ ಕಾಣಬೇಕು. ಇದೊಂದು ಯಶಸ್ವಿ ಚಿತ್ರ, ಹಿಟ್ ಆಗಿದೆ. ಆದ್ರೆ ಈ ಚಿತ್ರದಲ್ಲಿರುವ ಕೆಲವೊಂದು ಅಂಶಗಳ ಬಗ್ಗೆ ಮಾತ್ರ ಒಂದು ಆಕ್ಷೇಪ ವಿನಃ ಆ ಪಾತ್ರಗಳು ಪಾತ್ರಧಾರಿಗಳ ಬಗ್ಗೆ ಯಾವುದೇ ಆಕ್ಷೇಪ ಇಲ್ಲ ನಮ್ಗೆ. ಮತ್ತೆ ಆ ಸನ್ನಿವೇಶಗಳು
ನಮ್ಗೆ ಗೊಳಿಸುವಂತದ್ದು ಇದರ ಬಗ್ಗೆ ಮಾತ್ರ ಆಕ್ಷೇಪ ಅನ್ನೋದು ಗಮನಿಸಬೇಕು. ಓಕೆ ಓಕೆ ಸರ್, ಈಗ ಅಂತಂದ್ರೆ ಈ ಗಿರಿಗೆಟ್ ಚಿತ್ರಕ್ಕೆ ಯಾವಾಗದಿಂದ ಬ್ರೇಕ್ ಬೀಳಲಿದೆ, ಅಥವಾ ಆಲ್ರೆಡಿ ಬ್ರೇಕ್ ಬಿತ್ತಾಯ್ತಾ ಅಂತ? ಇಲ್ಲ, ಇದಕ್ಕೆ ಒಂದು ನ್ಯಾಯಾಂಗದ ಪ್ರಕ್ರಿಯೆ ಆಗ್ಬೇಕಾಗಿದೆ. ಆದೇಶದ ಪ್ರತಿ ಟೈಪ್ ಆಗಿ ಬರಬೇಕು, ನಂತರ ಅದಕ್ಕೆ ಸಿಗ್ನೇಚರ್ ನ್ಯಾಯಾಧೀಶರು ಸ್ವತಃ ಹಸ್ತಾಕ್ಷರ ಆಗ್ಬೇಕು. ಆ ನಂತರ ಅದು ಕೋರ್ಟಿನ ಅಮೀನ್ ಅವರಿಗೆ ಸರ್ವ್ ಹೋಗಿ ಅಲ್ಲಿಂದ ಅವರು ಸಂಬಂಧಪಟ್ಟ ಥಿಯೇಟರ್ಗೆ ಸರ್ವ್ ಆಗ್ಬೇಕು. ಅಲ್ಲಿಯ ತನಕ ಈ ಚಿತ್ರ ಬಂದ್ರೆ ಮುಂದುವರಿತದೆ. ಅದು ಅಲ್ಲಿಂದ ತಕ್ಷಣಕ್ಕೆ ಅದು ತಡೆಯಾಜ್ಞೆ ಬೀಳ್ತದೆ. ಓಕೆ ಸರ್, ಅಂದ್ರೆ ಚಿತ್ರತಂಡಕ್ಕೂ ಅನ್ಯಾಯ ಆಗ್ಬಾರ್ದು, ಈ ಕಡೆ ವಕೀಲರಿಗೂ ಕೂಡ ಅವಮಾನ ಆಗ್ಬಾರ್ದು ಅನ್ನೋಂಥದ್ದು ಕೂಡ ನಿಮ್ಮೊಂದು ದೃಷ್ಟಿ. ಓಕೆ ಸರ್, ನಮ್ಮ ಕುಟುಂಬದೊಂದಿಗೆ ಮಾತನಾಡಿದಕ್ಕೆ ಧನ್ಯವಾದಗಳು ಸರ್.